ಬಹಳ ಜನ ಬಹಳ ಚರ್ಚಿತವಾದಂಥ ಒಂದು ಬಿಲ್ ಅದು, ಕಾಯ್ದೆ. ಕೆಲವರು ಬಹಳ ಉಗ್ರವಾಗಿ ವಿರೋಧಿಸ್ತಾ ಇದ್ದಾರೆ, ಅದನ್ನು ಯಾಕೆ ಅಂತೇಳಿ. ಆದರೆ ನಾವು ಬಹಳ ಉಗ್ರವಾಗಿ ತರಬೇಕು ಅಂತೇಳಿ ಯೋಚನೆ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ನಾನೊಬ್ಬರು ಶಾಸಕರನ್ನ ಕೇಳಿ ಇದಕ್ಕೆ ಬೆಂಬಲ ಕೊಡಬೇಕು ಅಂತ ಸದಾನಂದಗೌಡ ನಮ್ಮ ಜಾತ್ಯತೀತ ಜನತಾದಳದ ಬಹಳ ಪ್ರಮುಖ ಶಾಸಕರನ್ನು ಹೇಳಿದೆ, ಜ್ಞಾನೇಂದ್ರ ಅವರೇ ನೀವು ಈ ಬಿಲ್ ತರೋದು ಸರಿ ಇದೆ, ಆದರೆ ನನ್ನ ಒಂದು ಕ್ಷೇತ್ರದಲ್ಲಿ 16,000 ಕುಟುಂಬಗಳು ಮತಾಂತರ ಆಗಿದ್ದಾವೆ. ಇವತ್ತು 25ನೇ ತಾರೀಕು 15 ಕಡೆ ನನ್ನನ್ನು ಹಬ್ಬಕ್ಕೆ ಕರೆದಿದ್ದಾರೆ. ನಾನು ಬಂದರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಗತಿ ಏನಾಗಿ, ನಾನು ಇಲ್ಲಿ ವಿರೋಧ ಮಾಡಿದ್ರೆ ಆ ಬಿಲ್ಲನ್ನು ಅಲ್ಲ, ಬಿಲ್ಲಿನ ಪರವಾಗಿ ಮಾತಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಗತಿ ಏನಾಗುತ್ತೆ, ನನ್ನ ಭವಿಷ್ಯ ಏನಾಗ್ತದೆ. ನಾನು ಹೇಳಿದೆ, ಗೌಡ್ರೆ, ನಮಗೆ ಮುಂದಿನ ಚುನಾವಣೆ ಮುಖ್ಯ ಅಲ್ಲ, ನಮಗೆ ಇದನ್ನು ತರೋರಿಗೆ ನಮಗೆ ಮುಂದಿನ ನಮ್ಮ ದೇಶದ ಭವಿಷ್ಯ ಮುಖ್ಯ. ನಮ್ಮದು ಈ ದೇಶದ ಹಿಂದೂ ಸಂಸ್ಕೃತಿ, ಈ ದೇಶದ ಅನೇಕ ಜಾತಿ ವ್ಯವಸ್ಥೆಗಳು ಇವೆಲ್ಲವೂ ವಿಶಾಲವಾದಂಥ ಒಂದು ಚೌಕಟ್ಟನ್ನು ಹೊಂದಿದ್ದಾವೆ. ನಾವು ಎಲ್ಲ ಧರ್ಮದವರನ್ನ ಹಿಡಿದು ನಿಲ್ಲಿಸಿಟ್ಟಿದ್ದೇವೆ, ಅರ್ಕೊಂಡಿದ್ದೇವೆ. ಇಂಥ ಒಂದು ವಿಶಾಲವಾಗಿರ್ತಕ್ಕಂಥ ಧರ್ಮ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಹಾಗಾಗಿ ವಿದೇಶದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮಗಳು, ಇವತ್ತು ಮುಸಲ್ಮಾನ್ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಇಲ್ಲಿ ಅತ್ಯಂತ ನೆಮ್ಮದಿಯನ್ನು ಕಂಡುಕೊಂಡಿದೆ. ಯಾಕಂದರೆ ನಾವು ಅವರನ್ನು ದ್ವೇಷ ಮಾಡೋದಿಲ್ಲ, ಅಸಹಿಷ್ಣುತೆ ನಮಗಿಲ್ಲ. ಹಾಗಾಗಿ ಇಂತಹ ಒಂದು ಉದಾತ್ತ ಧರ್ಮ ಇವತ್ತು ಉಳಿಗಾಲ ಇಲ್ಲ. ಇದಕ್ಕೆ ಒಳ್ಳೆ ಮರಕ್ಕೆ ಒಳ್ಳೆ ಬಂದರೆ ಏನಾಗ್ತದೆ, ಇಡೀ ಮರದ ಸಾರವನ್ನು ಹೀರಿ ಆ ಒರ್ಲೆ ಬದುಕ್ತದೆ, ಆದರೆ ಕ್ರಮೇಣ ಮರ ಸತ್ತೋಗ್ತದೆ. ಹಾಗೆ ಹಿಂದೂ ಧರ್ಮದ ಎಲ್ಲವನ್ನ ಸಾರವನ್ನು ಹೀರಿ ಎಲ್ಲರನ್ನು ಮತಾಂತರ ಮಾಡಿ ಈ ವಿಶಾಲ ಧರ್ಮವನ್ನು ಕೊಲೆ ಮಾಡುವಂಥ ಕೆಲಸ ನಡೀತಾ ಇದೆ. ಈ ದೇಶದಲ್ಲಿ ಸಂವಿಧಾನದಲ್ಲಿ ಮತ ಪ್ರಚಾರ ಮಾಡುವಂಥ ಎಲ್ಲರಿಗೂ ಇದೆ. ನಮ್ಮ ಸ್ವಾಮೀಜಿಯವರು ಅನೇಕ ಕಡೆ ಹೋಗಿ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು 3 ವರ್ಷಗಳ ಕಾಲ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ತಿರುಗಾಟ ಮಾಡಿ ನಮ್ಮ ಗೀತೆಯಲ್ಲಿ ಏನು ಒಳ್ಳೆಯ ಅಂಶಗಳಿದ್ದಾವೆ, ನಮ್ಮ ಧರ್ಮ ಎಷ್ಟು ದೊಡ್ಡದು ಅಂತೇಳಿ ಪ್ರಚಾರ ಮಾಡಿದರು. ಆದರೆ ಯಾರನ್ನೂ ಮತಾಂತರ ಮಾಡಲಿಲ್ಲ ಪಾಶ್ಚಿಮಾತ್ಯ. ಹಾಗೆ ಮಾಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಕೂಡ ಅವಕಾಶ ಇದೆ. ಆದರೆ ಧರ್ಮ ಪ್ರಚಾರ ಅಂದರೆ ಮತಾಂತರ ಅಲ್ಲ.